ಮುಂದಿನ 2 ವರ್ಷಗಳ ಅವಧಿಗೆ ಕುಂದಾಪುರ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ವಕೀಲ ಬನ್ನಾಡಿ ಸೋಮನಾಥ್ ಹೆಗಡೆ 2ನೇ ಬಾರಿಗೆ ಆಯ್ಕೆಯಾಗಿದ್ದಾರೆ. ಕಾರ್ಯದರ್ಶಿ ಸೇರಿದಂತೆ 4 ಮಂದಿ ಪದಾಧಿಕಾರಿಗಳು ಅವಿರೋಧವಾಗಿ ಆಯ್ಕೆಗೊಂಡ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಚುನಾವಣೆ ನಡೆದಿತ್ತು. ಸಂಘದ ಕಚೇರಿಯಲ್ಲಿ ನಡೆದ ಬಾರ್ ಅಸೋಸಿಯೇಷನ್ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು ಬನ್ನಾಡಿ ಸೋಮನಾಥ್ ಹೆಗಡೆ ಗೆಲುವು ಸಾಧಿಸಿದರು. 2022-24 ಸಾಲಿನ ಅಧ್ಯಕ್ಷರಾಗಿ ನನ್ನನ್ನು ಕುಂದಾಪುರ ಬಾರ್ ಅಸೋಸಿಯೇಷನ್ ಕುಂದಾಪುರ ಇದರ ಎಲ್ಲ ಸದಸ್ಯರು ಇವತ್ತಿನ ಚುನಾವಣೆಯಲ್ಲಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಮೊತ್ತ ಮೊದಲಿಗೆ ಬಾರ್ ಅಸೋಸಿಯೇಷನ್ನ ಎಲ್ಲ ಸದಸ್ಯರಿಗೆ ನಾನು ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ. ಹಾಗೆಯೇ ಈ ಗೆಲುವು ಅನ್ನುವಂಥದ್ದನ್ನು ನಾನು ಹೆಡ್ವೇಟ್ ಆಗಿ ನಾನು ಏನು ತೆಗೆದುಕೊಳ್ಳದೆ ಎಲ್ಲರನ್ನ ಕೂಡ ಉತ್ತಮವಾದ ಒಂದು ವೇಯಲ್ಲಿ ತಗೊಂಡು ಹೋಗ್ತೇನೆ. ಹಾಗೆಯೇ ಎಲ್ಲ ಹಿರಿಯ ವಕೀಲರುಗಳ ಒಂದು ಸಲಹೆಯನ್ನು ಪಡೆದು ಹಿರಿಯ ವಕೀಲರುಗಳ ಸಲಹೆಯನ್ನು ಪಡೆದು ಮಹಿಳಾ ವಕೀಲರುಗಳ ಸಲಹೆಯನ್ನು ಪಡೆದು ಹಾಗೂ ಇವತ್ತು ಏನು 40 ಜನ ಹೊಸ ನ್ಯೂ ಅಡ್ವೊಕೇಟ್ಸ್ ಇವತ್ತು ಬಂದಿದ್ದಾರೆ. ಅವರಿಗೆ ಬೇರೆ ಬೇರೆ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುವ ಮೂಲಕ ಹಾಗೆಯೇ ನಮ್ಮ ಬಾರ್ ಅಸೋಸಿಯೇಷನ್ನಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳು ಆಗಲಿಕ್ಕಿವೆ. ಈ ಹೊಸ ಬಿಲ್ಡಿಂಗ್ನಲ್ಲಿ ಕೂಡ ಅಡ್ವೊಕೇಟ್ಸ್ ನಮ್ಮ ಬಾರ್ ಅಸೋಸಿಯೇಷನ್ ಏನಿದೆ ಅಲ್ಲಿ ಅಡ್ವೊಕೇಟ್ಸ್ಗಳಿಗೆ ಕೋರ್ಟನ್ನು ಇಡಲಿಕ್ಕೆ ಅಥವಾ ಏನು ಫೈಲ್ಸನ್ನು ಇಡಲಿಕ್ಕೆ ಟ್ಯಾಕ್ಸ್ಗಳೆಲ್ಲ ಅಗತ್ಯ ಇದೆ. ಸೊ ಹಾಗೆ ಹಲವಾರು ಯೋಜನೆಗಳನ್ನು ಒಂದು ಅಡ್ವೊಕೇಟ್ ಸೊಸೈಟಿಯನ್ನು ಮಾಡುವಂಥ ಯೋಚನೆ ಇದೆ. ಅದು ನಮ್ಮ ಎಲ್ಲರ ಸದಸ್ಯರ ಒಂದು ಸಲಹೆಯನ್ನು ಪಡೆದು ಬೇರೆ ಬೇರೆ ಯೋಜನೆಗಳನ್ನು ಮಾಡುವ ಒಂದು ಕಾರ್ಯಕ್ರಮವನ್ನು ನಾನು ಯೋಚಿಸಿದ್ದೇನೆ. ಕಾರ್ಯದರ್ಶಿಯಾಗಿ ಶ್ರೀನಾಥ್ ರಾವ್, ಉಪಾಧ್ಯಕ್ಷರಾಗಿ ಬೀನಾ ಜೋಸೆಫ್, ಖಜಾಂಜಿ ದಿನಾಕರ್ ಹಾಗೂ ಜೊತೆ ಕಾರ್ಯದರ್ಶಿಯಾಗಿ ರಿತೀಶ್ ಅವಿರೋಧವಾಗಿ ಆಯ್ಕೆಗೊಂಡರು. ನೂತನ ಅಧ್ಯಕ್ಷರಾದ ಬನ್ಮಾಡಿ ಸೋಮನಾಥ್ ಹೆಗಡೆ ಅವರಿಗೆ ಹಿರಿಯ ವಕೀಲ ಟಿ.ಬಿ. ಶೆಟ್ಟಿ ಶಾಲು ಹೊದಿಸಿ ಅಭಿನಂದನೆಯನ್ನು ಸಲ್ಲಿಸಿ ಶುಭ ಹಾರೈಸಿದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.